ಜಡ್ಜ್ಮೆಂಟ್ ಹೊರಗೆ ಬಂದಿದೆ. ಯಾರನ್ನು ಸಿಬಿಐ, ಸಿಒಡಿ, ಪೊಲೀಸರು 3 ವಿಭಾಗದವರು ಕೂಡ ಆರೋಪಿ ಅಂತ ಹೇಳಿದ್ರೆ ಅವರು ಅಲ್ಲ ಅಂತ ಹೇಳುವಂತ ಅವರು ಆರೋಪಿ ಅಲ್ಲ ಅಂತ ಹೇಳಿ ಕೋರ್ಟ್ ನಲ್ಲಿ ಕೆಲವು ವಿಚಾರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ನಲ್ಲಿ ಅದು ಅವರು ಆರೋಪಿ ಅಲ್ಲ ಅಂತ ಹೇಳಿ ಹೊರಗಡೆ ಬಂದಾಗ ಅವರು ಆರೋಪಿ ಅಲ್ಲ ಅಂತ ಹೇಳಿ ಕೋರ್ಟ್ ನಲ್ಲಿ ಕೆಲವು ವಿಚಾರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ನಲ್ಲಿ ಅದು ಅವರು ಆರೋಪಿ ಅಲ್ಲ ಅಂತ ಹೇಳಿ ಹೊರಗಡೆ ಬಂದಾಗ ಈಗ ಮತ್ತೊಂದು ಇಲ್ಲಿ ಒಂದು ಟ್ರೆಂಡ್ ಪ್ರಾರಂಭ ಆಗಿದೆ. ಆರೋಪಿಯನ್ನು ಹಿಡಿದುಕೊಡ್ಬೇಕು ಅಂತ ಹೇಳಿ ನಮ್ದು ಈಗಲೂ ಆಗ್ರಹ ಇದೆ. ಆರೋಪಿಗಳು ಯಾರು ಅಂತ ಹೇಳಿ ಅವರನ್ನು ಹಿಡಿದುಕೊಡಿ, ಅದಕ್ಕೇನು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಗೆ ಯಾವತ್ತು ಹೋಗಿದ್ದಾಳೆ ಆ ದಿವಸದಿಂದ ನಮ್ಮ ಧರ್ಮಸ್ಥಳದಿಂದ ಹೋರಾಟ ನಡೆಯುತ್ತಲೇ ಇದೆ. ಪ್ರತಿ ಗ್ರಾಮ ಹಳ್ಳಿ ದೇಶದಿಂದ ಜನ ವಿದೇಶದವರು ಕೂಡ ನಮಗೆ ಕೇಳ್ತಾರೆ ಏನಂತ, ಇದು ಏನು ಹೀಗೆ ಆಯಿತು ಅಂತ ಹೇಳ್ಬಿಟ್ಟು. ಇದು ಧರ್ಮಸ್ಥಳದಲ್ಲಿ ಆದ ವಿಷಯ ಅಲ್ಲ, ಇದು ಧರ್ಮಸ್ಥಳವನ್ನು ಬಿಟ್ಟು ಆಚೆ ಆದ ವಿಷಯ. ಇದನ್ನು ನೀವು ಯಾರೋ ಒಬ್ಬ ರೌಡಿ ಹೇಳ್ತಾನೆ, ಈ ಥರ ಹೇಳ್ತಾನೆ, ಅದು ಧರ್ಮಸ್ಥಳದಲ್ಲಿ ಆಗಿದೆ ಕೊಲೆ, ಇದಕ್ಕೆ ಅವರ ಕೈವಾಡ ಇದೆ ಅಂತ ಹೇಳ್ತಾನೆ. ಅದನ್ನು ಕೇಳುವವರು ನಾವು ಯಾರು? ಅವರು ನನಗೆ ದೇವರಿದ್ದಾಗ, ಎಲ್ಲ ನಮ್ಮ ಗ್ರಾಮಕ್ಕೆ ದೇವರಿದ್ದಾಗ ಅವರ ಮೇಲೆ ಯಾರಾದರೂ ಅಪಪ್ರಚಾರ ಆಗಲಿ ಇದು ಮಾಡುತ್ತಿದ್ರೆ ಅದಕ್ಕೆ ನಾವು ಹೋರಾಡಲಿಕ್ಕೆ ಸಿದ್ಧ ಇದ್ದಂದ್ರೆ ಜೀವಕ್ಕೆ ಕೊಡಲಿಕ್ಕೆ ನಾವು ಸಿದ್ಧತೆ. ಪಾಂಗಾಳ ನಿವಾಸಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕೆಂದು ನಾವೆಲ್ಲ ಹಲವಾರು ಬಾರಿ ಆಗ್ರಹಿಸಿದ್ದೇವೆ. ಆಕೆಯ ಹತ್ಯೆ ಕುರಿತು ನಮಗೂ ದುಃಖವಿದೆ. ಆದರೆ ಈಗಿನ ಬೆಳವಣಿಗೆಯನ್ನು ಗಮನಿಸಿದಾಗ ಸೌಜನ್ಯಳ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವುದಾಗಿ ಹೇಳುತ್ತಿರುವ ಹೋರಾಟಗಾರರು ನಿಜವಾದ ಉದ್ದೇಶ ದುರುದ್ದೇಶವೇ ಆಗಿದೆ ಎಂಬುದು ಅತ್ಯಂತ ಸ್ಪಷ್ಟವಾಗಿದೆ. ಈ ಪ್ರಕರಣವನ್ನು ಒಂದು ನೆಪವಾಗಿಸಿಕೊಂಡು ನಮ್ಮ ಕ್ಷೇತ್ರಕ್ಕೆ ಕಳಂಕ ಹಚ್ಚುವುದನ್ನು ನಾವು ಸರ್ವತಾ ಒಪ್ಪುವುದಿಲ್ಲ ಹಾಗೂ ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಒಬ್ಬ ರೌಡಿ ಶೀಟರ್ ದೇವಸ್ಥಾನವನ್ನು ಜೆಸಿಬಿ ಮೂಲಕ ನಾಶಗೊಳಿಸಬೇಕೆಂಬ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿರುವುದು ಮತ್ತು ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿಯುವುದು ವೇಸ್ಟ್ ಎಂಬಿತ್ಯಾದಿ ಅನೇಕ ಅವಹೇಳನಕಾರಿಗೆ ಮಾತನಾಡುತ್ತಿರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ತೇಜೋವಧೆ ಮಾಡುವುದು ಹಾಗೂ ಸಮಾಜದ ಸ್ವಾಸ್ಥ್ಯ ಕೆಡಿಸುವುದಷ್ಟೇ ಮುಖ್ಯವಾದ ಉದ್ದೇಶವಾಗಿದೆ. ಇದನ್ನು ಬಿಟ್ಟು ಇಂತಹದನ್ನು ನಾವು ಹತ್ತಿಕ್ಕಲು ಗ್ರಾಮಸ್ಥರು ಸಮಸ್ತರು ಒಂದಾಗಿ ದೃಢ ನಿರ್ಧಾರ ಮಾಡಿರುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಭಾಸ್ಕರ್ ಧರ್ಮಸ್ಥಳ, ಶಾಂಭವಿ ಆರ್ ರೈ, ಪ್ರಭಾಕರ್ ಪೂಜಾರಿ, ಸಂದೀಪ್ ರೈ, ವಿಠಲ ಶೆಟ್ಟಿ, ಶ್ರೀನಿವಾಸ ರಾವ್, ಛಾಯಾ ಮುಂತಾದವರು ಗ್ರಾಮಸ್ಥರ ಪರವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಹಾಗೂ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಲಾಯಿತು. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಗೆ ಯಾವತ್ತು ಹೋಗಿದ್ದಾಳೆ ಆ ದಿವಸದಿಂದ ನಮ್ಮ ಧರ್ಮಸ್ಥಳದಿಂದ ಹೋರಾಟ ನಡೆಯುತ್ತಲೇ ಇದೆ. ಪ್ರತಿ ಗ್ರಾಮ ಹಳ್ಳಿ ದೇಶದಿಂದ ಜನ ವಿದೇಶದವರು ಕೂಡ ನಮಗೆ ಕೇಳ್ತಾರೆ ಏನಂತ, ಇದು ಏನು ಹೀಗೆ ಆಯಿತು ಅಂತ ಹೇಳ್ಬಿಟ್ಟು. ಇದು ಧರ್ಮಸ್ಥಳದಲ್ಲಿ ಆದ ವಿಷಯ ಅಲ್ಲ, ಇದು ಧರ್ಮಸ್ಥಳವನ್ನು ಬಿಟ್ಟು ಆಚೆ ಆದ ವಿಷಯ. ಇದನ್ನು ನೀವು ಯಾರೋ ಒಬ್ಬ ರೌಡಿ ಹೇಳ್ತಾನೆ, ಈ ಥರ ಹೇಳ್ತಾನೆ, ಅದು ಧರ್ಮಸ್ಥಳದಲ್ಲಿ ಆಗಿದೆ ಕೊಲೆ, ಇದಕ್ಕೆ ಅವರ ಕೈವಾಡ ಇದೆ ಅಂತ ಹೇಳ್ತಾನೆ. ಅದನ್ನು ಕೇಳುವವರು ನಾವು ಯಾರು? ಮೀಡಿಯಾದವರು. ನೀವೇ ಕ್ವಶನ್ ಮಾಡಬೇಕು. ನೀವು ಮೀಡಿಯಾದವರೇ ಏನು ಕ್ವಶನ್ ಮಾಡಬೇಕು ನೀವು ಅಂದರೆ, ನಮ್ಮನ್ನು ಮತ್ತೆ ಅವರನ್ನು ಮುಂದೆ ಕೂರಿಸಿ ನಾವು ನಿಮಗೆ ಆಧಾರ ಸಮೇತ ನಿಮಗೆ ಇಲ್ಲಿ ತಂದು ನಾವು ಇಡ್ತೇವೆ. ನಮ್ಮ ಎದುರು ಪಾರ್ಟಿ ಅವರು ಕೂಡ ನಮಗೆ ಆಧಾರ ಸಮೇತ ತಂದು ಇಡಬೇಕು. ನಿಮ್ಮ ಪ್ರಶ್ನೆಗೆ ನಮ್ಮ ಪ್ರಶ್ನೆಗೆ ನೀವು ಉತ್ತರ ಸರಿಯಾಗಿ ಕೊಡಬೇಕು. ಆಗ ನಿಮಗೆ ನಮ್ಮಲ್ಲಿ ಇಲ್ಲಿ ಏನು ಆಗ್ತಾ ಇದೆ ಆ ಬೆಳವಣಿಗೆ ನಿಮಗೆ ತಿಳಿಯುತ್ತದೆ. ಏನೂ ತಿಳಿಯದೆ ಯಾರೋ ಒಬ್ಬ ಕೆಟ್ಟ ಮನುಷ್ಯ ಏನೋ ಮಾತಾಡ್ತಾನೆ ಅಂತ ತಿಳ್ಕೊಂಡು ನೀವು ದನಿಗಳನ್ನು ಅಂದರೆ ಕಾವಂದರನ್ನು ಅವನು ಇವನು ಎಂದು ಉಚ್ಚಾರ ಮಾಡಲಿಕ್ಕೆ ಯಾವ ಯೋಗ್ಯತೆ ನಿಮಗಿದೆ? ಅವರ ಪಾದದ ಧೂಳಿಗೆ ಸಮಾನ ನೀವಲ್ಲ. ಅವರು ಮುಂದೆ ಹೋಗುವಾಗ ಹಿಂದಿನ ಪಾದವನ್ನು ನಾವು ನಮಸ್ಕರಿಸ್ತಾ ಹೋಗ್ತೇವೆ ನಾವು. ಅಂಥದ್ರಲ್ಲಿ ಅವರಿಗೆ ಅವಹೇಳನಕಾರಿ ಮಾತಾಡೋದು ಎಲ್ಲಿಯ ಮಟ್ಟಿಗೆ ಸರಿ? 12 ವರ್ಷದ ಹಿಂದೆ ಬೆಳ್ತಂಗಡಿಯಲ್ಲಿ ಕೆಲವಾರು ಕೊಲೆ, ಅದು ಅಸಹಜ ಸಾವು ಆಗಿದೆ. ಆಗ ಈ ವ್ಯಕ್ತಿಗಳು ಎಲ್ಲಿ ಹೋಗಿದ್ದರು? ಆಗ ಅವರು ಕೊಡ್ಬೋದಿತ್ತಲ್ಲ ದೂರು, ಇಂಥ ಕೊಲೆಗಳು ಇಲ್ಲಿ ಆಗ್ತಾ ಇದೆ, ಈ ಕೊಲೆಯನ್ನು ನೋಡಿ ಅಂತ. ಸೌಜನ್ಯ ಮಗಳು, ಅವಳ ಕೊಲೆ ಆದರೆ ಮಾತ್ರ ಇವರು ಮುಂದೆ ಬರಬೇಕಾ? ಬೇರೆಯವರು ಯಾರು ಮಕ್ಕಳಲ್ವಾ? ಬೇರೆಯವರು ಗಂಡಸರಲ್ವಾ? ವಯೋವೃದ್ಧರಲ್ವಾ? ಯಾಕೆ ಅವರಿಗೆ ಇದಿಲ್ವಾ? ಅವರಿಗೆ ಬೆಲೆ ಇಲ್ವಾ? ಅವರ ದೇಹಕ್ಕೆ ಬೆಲೆ ಇಲ್ವಾ? ಸೌಜನ್ಯನಿಗೆ ಮಾತ್ರ ಬೆಲೆ ಇಲ್ಲ, ಎಲ್ಲರಿಗೂ ಬೆಲೆ ಇದೆ. 400 ಸಾವು ಆಗಿದೆ, ಅಸಹಜ ಸಾವು ಆಗಿದೆ, ಸಹಜ ಸಾವು ಆಗಿದೆ, ಏನೆಲ್ಲ ಆಗಿದೆ. ಮುದುಕರು ಸತ್ತಾರೆ, ಆಕಸ್ಮಿಕ ಕಾಲು ಜಾರಿ ಸಾಯ್ತಾರೆ. ಅದು ಎಲ್ಲ ನಮ್ಮ ಸಾವ? ಹಾಗಾದರೆ ನಾವು ಮಾಡುವ ತಪ್ಪದನ್ನು ನೀವು ಕೇಳುವವರು ಯಾರು ಇಲ್ವಾ? ಅವರು ನನಗೆ ದೇವರಿದ್ದಾಗ, ಎಲ್ಲ ನಮ್ಮ ಗ್ರಾಮಕ್ಕೆ ದೇವರಿದ್ದಾಗ ಅವರ ಮೇಲೆ ಯಾರಾದರೂ ಅಪಪ್ರಚಾರ ಆಗಲಿ ಇದು ಮಾಡುತ್ತಿದ್ರೆ ಅದಕ್ಕೆ ನಾವು ಹೋರಾಡಲಿಕ್ಕೆ ಸಿದ್ಧ ಇದ್ದಂದ್ರೆ ಜೀವಕ್ಕೆ ಕೊಡಲಿಕ್ಕೆ ನಾವು ಸಿದ್ಧತೆ ಜೀವ ಕೊಡ್ತೇವೆ. ಆದ್ದರಿಂದ ಇದನ್ನು ಮತ್ತೆ ಸೌಜನ್ಯನಿಗೆ ನ್ಯಾಯ ಸಿಕ್ಕಲಿ, ನಾವು ಅದಕ್ಕೆ ರೆಡಿ ಇದ್ದೇವೆ. ಅವತ್ತು ಹೋರಾಡಿದ್ದೇವೆ, ಇವತ್ತು ಹೋರಾಡ್ತಾ ಇದ್ದೇವೆ. ಅವಳಿಗೆ ನ್ಯಾಯ ಸಿಕ್ಕಲಿ. ಮತ್ತು ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡೋದು ಅದಕ್ಕೆ ನಾವು ಬಿಡುವುದಿಲ್ಲ, ಗೇಟಿನ ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ. ನಮ್ಮ ರಕ್ತ ಹೋದ್ರೆ ತೊಂದರೆ ಇಲ್ಲ, ನಾವು ಸತ್ರ ತೊಂದರೆ ಇಲ್ಲ. ಜಡ್ಜ್ಮೆಂಟ್ ಹೊರಗೆ ಬಂದಿದೆ.
ಯಾರನ್ನು CBI COD ಪೊಲೀಸರು 3 ವಿಭಾಗದವರು ಕೂಡ ಆರೋಪಿ ಅಂತ ಹೇಳಿದ್ರೆ ಅವರು ಅಲ್ಲ ಅಂತ ಹೇಳುವಂತ ಒಂದು ಅವರು ಆರೋಪಿ ಅಲ್ಲ ಅಂತೇಳಿ ಕೋರ್ಟ್ನಲ್ಲಿ ಕೆಲವು ವಿಚಾರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ನಲ್ಲಿ ಅದು ಅವರು ಆರೋಪಿ ಅಲ್ಲ ಅಂತೇಳಿ ಹೊರಗಡೆ ಬಂದಾಗ ಈಗ ಮತ್ತೊಂದು ಇಲ್ಲಿ ಒಂದು ಟ್ರೆಂಡ್ ಪ್ರಾರಂಭ ಆಗಿದೆ, ಆರೋಪಿಯನ್ನು ಹಿಡಿದುಕೊಡ್ಬೇಕು ಅಂತ ಹೇಳಿ. ನಮ್ದು ಈಗಲೂ ಆಗ್ರಹ ಇದೆ, ಆರೋಪಿಗಳು ಯಾರು ಅಂತೇಳಿ ಅವರನ್ನು ಹಿಡಿದುಕೊಡಿ, ಅದಕ್ಕೇನು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಈಗಲೂ ಆರೋಪಿಗಳಿದ್ರೆ ಮರು ತನಿಖೆ ಮಾಡಿ, ಏನು ಬೇಕಾದ್ರೂ ಮಾಡಿ, ಸೌಜನ್ಯನಿಗೆ ಹೋರಾಟ, ನಾವು ಕೂಡ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಕಾಯ್ತಿರ್ಬೋದು.